ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ಕುಡ್ಲಡು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ದಕ್ಷಿಣ ಕನ್ನಡ ಜಿಲ್ಲೆಡು ತಿರ್ಗಾಟ ಉದ್ಯಮ ಬುಳಿಚಿಲಾತಂಡು ಉದ್ಯಮಿಲೆಗು ವಿಶೇಷ ಉಮೇದು ಕೊರುಂಡ ಉದ್ಯಮ ಅಭಿವೃದ್ಧಿ ಆಯರ ಸಾಧ್ಯ ಮಂತ್ರಿ ಎಸ್ ಅಂಗಾರ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಬೆರಿಸಾಯ ದಾಂತೆ ಚಪ್ಪೆ ಆಯ್ನ ಭಾರತ್ ಬಂದ್ ಕುಡ್ಲದ ಬಂದೆರಡು ಶ್ರಮಿಕೇರ್ನ ಸಂಘದ ಕ್ಲೆಡ್ದು ಪ್ರತಿಭಟನೆ ಒಡಿಪು ಕೋರ್ಟ್ ಮಾರ್ಗದ ಮೆಡಿಕೇರ್ ಸೆಂಟರ್ಡ್ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಅಂಗಸಂಸ್ಥೆ ಮೆಡಿಕೇರ್ ಕ್ಲಿನಿಕಲ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಬೊಕ್ಕ ಮೆಡಿಕೇರ್ ಮೆಡಿಕಲ್ ಸುದೀಪನ ಬೋಳಾರ ಮಾರಿಯಮ್ಮ ದೇವಸ್ಥಾನವು ನನ್ನಲ ವ್ಯವಸ್ಥಾಪನಾ ಸಮಿತಿ ಕಟ್ಟಂದೆ ಮಾರ್ನಿಮಿ ಉಚ್ಚಯ ನಡಪಾಯರ ಸಮಸ್ಯೆ ಆಯ್ನತ್ತು ಬೇಗ ಸರ್ಕಾರ ಸಮಿತಿ ಕಟ್ಟರೆಗಾದ ಕ್ಷೇತ್ರಡು ಭಕ್ತರ್ನ ವಿಶೇಷ ಪ್ರಾರ್ಥನೆ. ವಾರ್ತೆದ ವಿವರ ಪ್ರಕೃತಿದ ಪಾಕ ಜೀವ ತರಾವರಿಲೇನು ನನದ ಅಲ್ಮಗು ಅಂಚನೆ ಮುಟ್ಟಾವಡು ಉದ್ಯಮಿಲೆಗ್ ಇಸೇ ಸೌಮೇದು ಕೊರುಂಡ ತಿರ್ಗಾಟ ಉದ್ಯಮ ಬುಳಿಚಿಲಾಯರ ಸಾಧ್ಯ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಅಂಗಾರ ಪಂತೆರು ಕುಡ್ಲಡು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ತಿರ್ಗಾಟ ಉದ್ಯಮ ಇಲಾಖೆ ನಡಪಾಯಿನ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಉದಿಪನ ಮಲ್ತದು ಆರ್ಪ ತೆರೆಯರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ತಿರ್ಗಾಟ ಉದ್ಯಮ ಇಲಾಖೆದ ಒಟ್ಟು ಸೇರಿಕೆಡು ಕುಡ್ಲಡು ಸೋಮವಾರ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ನಡೆತಂಡು ಮೀನುಗಾರಿಕೆ ಬಂದರು ಬೊಕ್ಕ ಉಳನಾಡು ಜಲಸಾರಿಗೆ ಮಂತ್ರಿ ಎಸ್ ಅಂಗಾರ ಕಾರ್ಯಕ್ರಮ ಉದಿಪನ ಮಲ್ತೆರು. ಮಂತ್ರಿಯರ ಪಾತಿರ್ದು ಪ್ರಕೃತಿದ ಪಾಕ ಜೀವ ತರಾವರಿಲೇನು ನಮ್ಮ ತೂವಡುಂದಾಂಡ ಅವೇನು ಒಂದುವೇ ರೀತಿಡು ಜನಕ್ಲೆಗು ಮುಟ್ಟಾವಡು ತಿರ್ಗಾಟ ಉದ್ಯಮಡು ಜಿಲ್ಲೆಡು ಬಾರಿ ಬುಳಿಚಿಲ ಅವನುಂಡು ಐಕ್ ಎಂಚಿನ ಮಾತ ಸಾಯಬೋಡ ಅವೇನು ಸರ್ಕಾರ ಒದಗಾಂಡು ಉದ್ಯಮಿಲೆಗು ವಿಶೇಷ ಉಮೇದು ಕೊರುಂಡ ತಿರ್ಗಾಟ ಉದ್ಯಮ ಬುಳಿಚಿಲಾಯರ ಸಾಧ್ಯ ಬಂದರು ಮೀನುಗಾರಿಕೆ ಸೇರ್ದು ಜಿಲ್ಲೆದ ಮಾತಾ ಅಭಿವೃದ್ಧಿಗೂ ಒತ್ತು ಕೊರುಂದುಲ್ಲ ಅಂದು ಮಂತ್ರಿ ಎಸ್ ಅಂಗಾರ ಪಂಡಿರು. ಈಗಾಗಲೇ ನಾವು ವಿಶೇಷವಾಗಿ ಆ ರೀತಿಯ ಉಪ್ಪು ನೀರನ್ನ ಸಿಹಿ ನೀರಾಗಿ ಪರಿವರ್ತನೆ ಮಾಡುವಂತ ಒಂದು ಘಟಕವನ್ನು ಕೂಡ ನಾವು ಡೆಮೋ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇನ್ನು ಮುಂದೆ ಆ ರೀತಿಯ ಒಂದು ಉಪ್ಪು ನೀರನ್ನ ಸಿಹಿ ನೀರಾಗಿ ಕನ್ವರ್ಟ್ ಮಾಡುವಂತ ಒಂದು ಯಂತ್ರವನ್ನ ನಾವು ಎಲ್ಲ ದೋಣಿಗಳಿಗೆ ನಾವು ಅಳವಡಿಸಿದಾಗ ಆ ದೋಣಿಯಲ್ಲಿ ಕೂಡ ಆ ನೀರನ್ನ ಸಾಗಾಣಿಕೆ ಮಾಡುವಂತ ಅವಶ್ಯಕತೆಗಳು ಬರುವುದಿಲ್ಲ. ಅಂದ್ರೆ ಎಲ್ಲೆಲ್ಲಿ ನಾವು ಯಾವ ರೀತಿಯ ತಾಂತ್ರಿಕತೆಯನ್ನು ಉಪಯೋಗ ಮಾಡಿಕೊಳ್ಳಬೇಕು, ಎಲ್ಲೆಲ್ಲಿ ಯಾವ ರೀತಿಯ ಒಂದು ಸುಲಭದ ಒಂದು ಅಭಿವೃದ್ಧಿಯನ್ನ ಮತ್ತು ಕೆಲಸವನ್ನ ಕಡಿಮೆ ಮಾಡಬೇಕು, ಈ ಎಲ್ಲ ದಿಕ್ಕಿನಿಂದಲೂ ಕೂಡ ಗಮನವನ್ನು ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಇಷ್ಟೇ ಹೇಳುವಂಥದ್ದು, ಜಿಲ್ಲಾಧಿಕಾರಿಗಳು ಕೂಡ ಬೇರೆ ಬೇರೆ ರೀತಿಯ ವಿಷಯಗಳ ಉಲ್ಲೇಖವನ್ನು ಮಾಡಿದರು. 1ನೇ ಹಂತ, 2ನೇ ಹಂತ, 3ನೇ ಹಂತದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯನ್ನ ಆ ರೀತಿಯ ಒಂದು ಅಭಿವೃದ್ಧಿಯನ್ನ ಮಾಡಬೇಕಾದ್ರೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಗಳು ಕೂಡ ಬೇಕು. ಆ ರೀತಿಯ ಕಲ್ಪನೆಯನ್ನ ನಾವು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಆ ರೀತಿಯ ಕಲ್ಪನೆಗೆ ಸಂಬಂಧಪಟ್ಟಾಗಿ ಸರ್ಕಾರವು ಕೂಡ ಇವತ್ತು ಖಂಡಿತವಾಗಿಯೂ ಆ ದಿಕ್ಕಿಂದ ಯೋಚನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಮಂಗಳೂರನ್ನು ಕೂಡ ನಾವು ಇನ್ನೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಈಗ 2 ಬೀಚ್ಗಳು ತಣ್ಣೀರ್ಬಾವಿ ಮತ್ತೆ ಇದ್ಯಾ ಬೀಚ್ ಬ್ಲೂ ಫ್ಲಾಗ್ ಒಳಗಡೆ ಐಡೆಂಟಿಫೈ ಆಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ಗಳಿಗೂ ಕೂಡ ಟೆಂಡರ್ ಮೋಸ್ಟ್ಲಿ ನವೆಂಬರ್ ಅಷ್ಟೊತ್ತಿಗೆ ಅದು ಕಾಮಗಾರಿನೂ ಕೂಡ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಆಗೋ ಜೊತೆಗೆ ಭಾಳಷ್ಟು ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಕೂಡ ನಮ್ಮಲ್ಲಿ ಬರ್ತಾರೆ. ಈಗ ನಮ್ಮಲ್ಲಿ NMPT ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಒಂದು ಇಲ್ಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಬಳಕೆ ಮಾಡಿ ಸುತ್ತಮುತ್ತ ಓಡಾಡ್ತಾರೆ. ನಮ್ಮ ಒಂದು ಸ್ಥಳೀಯವಾಗಿ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ನಾವು ಅಟ್ರಾಕ್ಟ್ ಮಾಡದೇ ಇದ್ರೆ ನಾವು ಡೆಫಿನೆಟ್ಲಿ ನಮ್ಮ ಒಂದು ಎಕಾನಮಿ ಒಳಗಡೆ ಮ್ಯಾಂಗ್ಳೂರ್ ಭಾಳ ವೈಬ್ರೆಂಟ್ ಎಕಾನಮಿ ಆಗಿ ಭಾಳಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ನಾವು ನ್ಯಾಷನಲ್ ಗ್ರೋತ್ಗೆ. ಟೂರಿಸಂ ವಿಷಯದಲ್ಲೂ ಕೂಡ ನಾವು ಒಂದು ಎಕ್ಸ್ಟ್ರಾ ಮೈಲನ್ನು ಇಟ್ಟು ಇನ್ನೂ ಕೂಡ ಒಂದು ಫೋಕಸ್ಡ್ ಪಾಯಿಂಟ್ ಆಗಬೇಕು ಅನ್ನೋದು ಜಿಲ್ಲಾಡಳಿತದ ಆಶಯ. ಶಾಸಕಿಯರು ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮಿಜಾರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಮಟ್ಟ ರತ್ನಾಕರ ಹೆಗ್ಡೆ, ಪ್ರವಾಸೋದ್ಯಮ ಇಲಾಖೆದ ಒತ್ತು ನಿರ್ದೇಶಕರು ಮಾಣಿಕ್ಯ ಪಾಲ್ದೆತ್ತೊಂಡಿರು.
ಕೇಂದ್ರದ ಎಪಿಎಂಸಿ ಹೊಸ ಕಾಯ್ದೆಗೆ ವಿರೋಧ ಮಲ್ತದು ಡಿಲ್ಲಿಡ್ ನಡತೊಂದುಪ್ಪುನ ಪ್ರತಿಭಟನೆಗೆ 10 ತಿಂಗಳು ಆಯ್ನಲೆಕ್ಕುಡು ಐಕ್ ಬೆರಿಸಾಯ ಕುರ್ದು ರೈತ ಸಂಘಟನೆಲು ಸೋಮವಾರ ಭಾರತ್ ಬಂದ್ಗೆ ಲೆಪ್ಪು ಕೊರ್ದಿತ್ತ. ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡ್ ಓಲ್ಲ ಬಂದ್ ಆಯ್ನವು ತೋಜಿದ್ ಬೈದಿಜಿ. 2 ಜಿಲ್ಲೆಡ್ಲ ಬಂದ್ಗೆ ಆತ ಗುಮನ ಕೊರ್ತುಜೆರೋ. ಕೇಂದ್ರದ ಎಪಿಎಂಸಿ ಹೊಸ ಕಾಯ್ದೆಗೆ ವಿರೋಧ ಮಲ್ತದು ಡಿಲ್ಲಿಡ್ ನಡತೊಂದುಪ್ಪುನ ಪ್ರತಿಭಟನೆಗೆ 10 ತಿಂಗುಲಾಯ್ನ ಲೆಕ್ಕುಡು ಐಕ್ ಬೆರಿಸಾಯ ಕೊರ್ದು ರೈತ ಸಂಘಟನೆಲು ಸೋಮವಾರ ಭಾರತ್ ಬಂದ್ಗೆ ಲೆಪ್ಪು ಕೊರ್ದಿತ್ತ. ಒಡಿಪು ಜಿಲ್ಲೆಡು ಓಲ್ಲ ಬಂದ್ ಆಯ್ನಂಚ ತೋಜಿದಿಜೆ. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಏಪಲದಂಚ ಬಸ್ ಸಂಚಾರ ಇತ್ತಂಡು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಬಂದ್ಗೆ ಆತ ಗುಮನ ಕೊರ್ತುಜೆರೋ. ಬೇರಸಾರ ಏಪಲದಂಚ ನಡತೊಂದಿತ್ತಂಡು. ಖಾಸಗಿ ಬೊಕ್ಕ ಸರ್ಕಾರಿ ಬಸ್ಲು ಸಂಚಾರ ಮಲ್ತದ. ಆಟೋ ರಿಕ್ಷಲು ಸಂಚಾರ ಮಲ್ತೊಂದಿತ್ತ. ಕಾಂಡೆ ಬೇತೆ ಬೇತೆ ಸಂಘಟನೆಲು ಪ್ರತಿಭಟನೆ ನಡಪಾಯರೆ ನಿಘಂಟು ಮಲ್ತಂಡಲ ಅವು ಮಲ್ಲ ಮಟ್ಟೋಡು ಇಜ್ಜಾಂಡು. ಕೇಂದ್ರ ಕೃಷಿ ಕಾಯ್ದೆಗೂ ವಿರೋಧ ಮಲ್ತದು ದೇಶದೋರ್ಮಿಡು ಪ್ರತಿಭಟನೆ ನಡತೊಂದಿತ್ತದು ಭಾರತ್ ಬಂದ್ಗ್ಲ ಲೆಪ್ಪು ಕೊರ್ದಿತ್ತೆರೋ. ಕುಡ್ಲದ ಬಂದರ್ ಪ್ರದೇಶದ ಶ್ರಮಿಕರ್ನ ಸಂಘದ ಕಾರ್ಮಿಕರು ಒಟ್ಟು ಸೇರ್ದು ಬಂದರಡು ಪ್ರತಿಭಟನೆ ನಡಪಾಯರು. ಕೇಂದ್ರ ಕೃಷಿ ಕಾಯ್ದೆಗೂ ವಿರೋಧ ಮಲ್ತದು ಕಾಯ್ದೆ ಪಿರದೆಪ್ಪೆರೆ ಒತ್ತಾಯ ಮಲ್ತದು ದೇಶದೋರ್ಮಿಡು ಸೋಮವಾರ ಪ್ರತಿಭಟನೆ ನಡತಂಡು. ಭಾರತ್ ಬಂದ್ಗೆ ಬೆರಿಸಾಯ ಕೊರ್ದು ಕುಡ್ಲಡ್ಲ ಪ್ರತಿಭಟನೆ ನಡಪಾಯರು. ಬಂದರ್ ಪ್ರದೇಶಡು ಶ್ರಮಿಕರ್ನ ಸಂಘದ ಕಾರ್ಮಿಕರು ಒಟ್ಟು ಸೇರ್ದು ಪ್ರತಿಭಟನೆ ನಡಪಾಯರು. ಸಿಐಟಿಯು ರಾಜ್ಯ ಕಾರ್ಯಂತಿರು ಮಹಂತೇಶ್ ಪಾತಿರ್ದು ಎಪಿಎಂಸಿನು ಖಾಸಗಿ ಮಲ್ಪುನ ಕುತಂತ್ರ ನಡತೊಂದುಂಡು ದೂರಿಯರು. ಯಶವಂತಪುರ ರೈಲ್ವೆ ಸ್ಟೇಷನ್ ಖಾಸಗಿ ವಹಿಸ್ತಾ ಇದ್ದಾರೆ. ಖಾಸಗಿ ಅವ್ರಿಗೆ ವಹಿಸೋದು ಅಂತ ಹೇಳಿದ್ರೆ ಲಾಭ ಮಾಡ್ಕೊಳ್ಳೋದು ಅಂತ. ನಿಮಗೆ ರೈಲ್ವೆ ಸ್ಟೇಷನ್ ನಲ್ಲಿ ಮೊದಲು ಟಿಕೆಟ್ ಬೆಲೆ 10 ರೂಪಾಯಿ ಇತ್ತು, ಆದ್ರೆ ಈಗ ಪ್ಲಾಟ್ಫಾರ್ಮ್ ಟಿಕೆಟ್ ಬೆಲೆ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಬಡವರು ಯಾರು ರೈಲ್ವೆ ಸ್ಟೇಷನ್ ಹೋಗಕ್ ಆಗೋದಿಲ್ಲ. ಸೊ ಹಾಗಾಗಿ ಮೀನುಗಾರಿಕೆನೂ ಕೂಡ ಇವತ್ತು ವಿದೇಶಿ ಕಂಪನಿಗಳಿಗೆ ಮೀನುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿನೇ ಒಂದು ಕಡೆ ಕಾರ್ಮಿಕರು, ಒಂದು ಕಡೆ ರೈತರು, ಇನ್ನೊಂದು ಕಡೆಗೆ ಜನಸಾಮಾನ್ಯರ ಪರಿಸ್ಥಿತಿ ಹೇಳಕ್ ಆಗೋದಿಲ್ಲ. ನಿನ್ನೆ ತಾನೇ ಮೈಸೂರಿನಲ್ಲಿ 2 ಜನ ಯುವಕರು, 22 ವರ್ಷದ ಒಬ್ಬ ಹುಡುಗ, 24 ವರ್ಷದ ಒಬ್ಬ ಯುವಕ, ದಲಿತ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಡಿಗ್ರಿ ಮಾಡಿದ್ದಾರೆ, ಕೆಲಸ ಇಲ್ಲ, ಬದುಕಕ್ಕಾಗಲಿಲ್ಲ ಅಂತೇಳಿ ವಿಷ ಕುಡಿದು ನೇಡ್ಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅತ್ಯಂತ ಬೇಜವಾಬ್ದಾರಿ ಸರ್ಕಾರಗಳು, ದುಡಿಯೋ ಜನಕ್ಕೆ ಬೇಜವಾಬ್ದಾರಿ ಸರ್ಕಾರಗಳು. ಬಂದರು ಶ್ರಮಿಕರ್ನ ಸಂಘದ ಗುರ್ಕಾರ್ಯರು ವಿಲ್ಲಿ ವಿಲ್ಸನ್, ಕಾರ್ಯಂತಿರು ಇಮ್ತಿಹಾಸ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಪ್ರತಿಭಟನೆಡು ಪಾಲ್ದೆತ್ತೊಂಡಿರು. ಪ್ರಾಯದಂಗದು ಹುಷಾರಿಜ್ಜಂದೆ ಇತ್ತಿನ ಬ್ರಹ್ಮಾವರ ಹಾವಂಜೆ ದಂಪದ ಕುಮೇರ್ದ ಡಾಕ್ಟರ್ ಎಂ ರಾಘವೇಂದ್ರ ರಾವ್ ಜೀವದೆತ್ತೊನ್ನ ಸಂಗತಿ ನಡೆತದನು. ಆರೂರು ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದಿತ್ತಿನ ರಾಘವೇಂದ್ರ ರಾವ್ ಇಲ್ಲಡು ಒರಿಯೇ ಇತ್ತದು ಬದುಕಡು ಬೇಜಾರಾದು ಜೀವದೆತ್ತದಿಪ್ಪೊಡೊಂದು ಸಂಶಯ ಉಂಡಾತನು. ಪ್ರಾಯದಂಗದು ಹುಷಾರಿಜ್ಜಂದೆ ಇತ್ತಿನ ಬ್ರಹ್ಮಾವರ ಹಾವಂಜೆ ದೊಂಪದ ಕುಮೇರಿದ ಡಾಕ್ಟರ್ ಎಂ ರಾಘವೇಂದ್ರ ರಾವ್ ಜೀವದೆತ್ತೊನ್ನ ಸಂಗತಿ ನಡೆತದನು. ಇಲ್ಲಡು ಒರಿಯೇ ಇತ್ತದು ಬದುಕಡು ಬೇಜಾರಾದು ಜೀವದೆತ್ತೊಂದಿருந்து ಸಂಶಯ ಉಂಡಾತಂಡು. ಆರೂರು ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದಿತ್ತಿನ ಡಾಕ್ಟರ್ ರಾಘವೇಂದ್ರ ರಾಯರ್ನ ಬುಡಿದಿ 1 ತಿಂಗಳು ದುಂಬು ತೀರ್ ನೆಡ್ದು ಬೊಕ್ಕ 6 ಇಲ್ಲಡು ಒರಿಯೇ ಇತ್ತೆರು. ಅರೆನ ಪ್ರಾಯಿಗೂ ಸರಿಯಾದ ಬಿಪಿ ಬೊಕ್ಕ ಶುಗರ್ ಸೀಕಲಾ ಇತ್ತಂಡು. ಇಲ್ಲಲ್ದ ಕೋಣಿಡು ಪಕ್ಕಾಸಗು ಸೀರೆ ಕಟ್ಟದು ಕಂಟೆಲಗು ಉರ್ಲು ಪಾಡ್ದು 6 ಜೀವದೆತ್ತೊಂದೆರು. ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಡು ಕೇಸ್ ಪಾಡ್ದೆರು. ನಮ್ಮ ಧಾರ್ಮಿಕ ಕೇಂದ್ರಲಾಯಿನ ದೇವಸ್ಥಾನ ಪಳ್ಳಿ ಇಂಗ್ರೆಜಿ ಪ್ರಾರ್ಥನಾ ಮಂದಿರಲೇನು ರಕ್ಷಣೆ ಮಲ್ಪರೆ ಆಯ್ಜಿಂಡ ನಿಕುಲು ಅಧಿಕಾರ ನಡಪಾಯರೆ ನಾಲಾಯಕಂದು ಕೆಪಿಸಿಸಿ ಮಾಹಿತಿದಾರರು ಸುಧೀರ್ ಕುಮಾರ್ ಮುರೊಳ್ಳಿ ಪಂತಿರೋ. ಧಾರ್ಮಿಕ ಕೇಂದ್ರಲಿನ ದಿಪ್ಪವನೇಕು ವಿರೋಧ ತೋಜಾದು ಬೆದ್ರ ಪೇಂಟೆಡು ಕಾಂಗ್ರೆಸ್ ನಡಪಾಯಿನ ಪ್ರತಿಭಟನೆಡು 6 ದಿಕ್ಸೂಚಿ ಭಾಷಣ ಮಲ್ತಿರೋ. ಧಾರ್ಮಿಕ ಕೇಂದ್ರಲಿನ ದಿಪ್ಪವನೇಕು ವಿರೋಧ ತೋಜಾದು ಬೆದ್ರ ಪೇಂಟೆಡು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡಪಾದಿತ್ತಂಡು. ಕೆಪಿಸಿಸಿ ಮಾಹಿತಿದಾರರು ಸುಧೀರ್ ಕುಮಾರ್ ಮುರುಳ್ಳಿ ದಿಕ್ಸೂಚಿ ಭಾಷಣ ಮಲ್ತಿರೋ. ಬಿಜೆಪಿ ದಕ್ಕಲು ಜನಪರ ಕಾರ್ಯ ಮಲ್ಪರೆ ಬೇಲೆದಾಂತಿನ ಕೈಗು ಬೇಲೆ ಕೊರಿಯರೆ ಬಡವರೆಗು ಅರಿ ಕೊರಿಯರೆ ಕೃಷಿಕರ್ನ ಕಾರ್ಮಿಕರ್ನ ರಕ್ಷಣೆಗಾದು ಗೆದ್ದದ ಬತ್ತಿನ ಕುಲತ್ತು ಅಧಿಕಾರದ ಬಾಜಿಲಿಗು ಬೈದಿನಕುಲು. ನಮ್ಮ ಧಾರ್ಮಿಕ ಶ್ರದ್ಧೆದ ಕೇಂದ್ರಲಾಯಿನ ದೇವಸ್ಥಾನ ಪಳ್ಳಿ ಇಂಗ್ರೆಜಿ ಪ್ರಾರ್ಥನಾ ಮಂದಿರ ರಕ್ಷಣೆ ಮಲ್ಪರೆ ಆಯ್ಜಿಂಡ ನಿಕುಲು ಅಧಿಕಾರ ಮಲ್ಪರೆ ನಾಲಾಯಕಂದು ಸುಧೀರ್ ಕುಮಾರ್ ಮುರೊಳ್ಳಿ ಪಂಡಿರೋ.
ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದೆಯಲ್ಲ, ಇಲ್ಲಿ ಕೂತು ಕೇಳ್ತಾ ಇರಬಹುದಾದ ಅಂಗಡಿ ಮಳಿಗೆಗಳ ಎಲ್ಲ ಮಾಲೀಕರಲ್ಲಿ ನಾನು ವಿನಂತಿ ಮಾಡ್ತೇನೆ, ಆಟೋ ಚಾಲಕರಲ್ಲಿ ವಿನಂತಿ ಮಾಡ್ತೇನೆ, ಟ್ಯಾಕ್ಸಿ ಚಾಲಕರಲ್ಲಿ ವಿನಂತಿ ಮಾಡ್ತೇನೆ, ನೀವೆಲ್ಲ ನಿಮ್ಮ ಆಟೋದ ಹಿಂದೆ ಪ್ರೀತಿಯಿಂದ ಈ ಬಿಜೆಪಿಯನ್ನ ಗೌರವಿಸುವ, RSS ಅನ್ನ ಗೌರವಿಸುವ ರೀತಿಯಲ್ಲಿ ಸ್ಟಿಕ್ಕರ್ ಹಾಕೊಂಡು ಉಚಿತವಾಗಿ ಮತ ಪ್ರಚಾರವನ್ನ ಮಾಡಿದ್ರಲ್ಲ, ನಿಮಗೆ ಕೊಟ್ಟಿದ್ದೇನ್ರಿ 107 ರೂಪಾಯಿ 1 ಲೀಟರ್ ಪೆಟ್ರೋಲಿಗೆ. ಆಯೋಜಿಸಿದ ಈ ಹೋರಾಟ ಇದು ಜನರ ಪರವಾದ ಹೋರಾಟ, ಧರ್ಮದ ಪರವಾದ ಹೋರಾಟ, ಧಾರ್ಮಿಕ ನಂಬಿಕೆಯ ಹೋರಾಟ. ಎಲ್ಲರೂ ಒಟ್ಟಾಗಿರೋಣ, ಒಟ್ಟಾಗಿ ಬಾಳೋಣ, ಒಟ್ಟಾಗಿ ಗೆಲ್ಲೋಣ, ಊರನ್ನ ಒಳ್ಳೇದು ಮಾಡೋಣ ಅನ್ನುವ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಉಮಾನಾಥ್ ಕೊಟ್ಟೆನ್, ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಕೇಸರಿ ಶಾಲ್ ಹಾಕ್ಕೊಂಡು ಊರಲ್ಲಿ ಬೆಂಕಿ ಇಟ್ಕೊಂಡು ಏನಾದರೂ ನಿಮ್ಮ ಬೆಂಕಿ ಉಗುಳುವ ಭಾಷಣವನ್ನು ಮಾಡಿಕೊಂಡು ತಿರುಗಿದ್ದು ಹೌದೇ ಅಂತಾದ್ರೆ ಮೂಡುಬಿದಿರೆಯ ವಿವೇಕವಂತ ಜನ ನಿಮ್ಮ ವಿರುದ್ಧ ನಿಂತೇ ನಿಲ್ತಾರೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮುಲ್ಕಿ ಮೂಡಬಿದ್ರೆ ಕಾಂಗ್ರೆಸ್ ಉಸ್ತುವಾರಿ ಮಿಥುನ್ ರೈ ಪಾತಿರ್ದು ಕೇಸರಿ ಶಾಲು ಬಿಜೆಪಿ ಆಸ್ತಿಯತ್ತು. ಕಾಂಗ್ರೆಸ್ದ ಕೇಸರಿ ಶಾಲು ಸಾಮರಸ್ಯದ ಗುರುತು ಅಂಡ ಬಿಜೆಪಿದಕ್ಲಿನ ಶಾಲು ಸಂಘರ್ಷದ ಗುರುತು. ಗೋಹತ್ಯೆ ನಿಷೇಧ ಜಾರಿ ಬಗೆಟ್ ರಾಜ್ಯಲಿಡ್ ಬಿಜೆಪಿದ ನೀತಿ ಒಂದೇ ಸಮೈಜಿ. ಇಡೀ ದೇಶಡು ಗೋಹತ್ಯೆ ನಿಷೇಧ ಮಲ್ತಂಡ ಕಾಂಗ್ರೆಸ್ ಉಡುಪಿನ ಸರ್ವ ಧರ್ಮದಕ್ಕಲು ಬೆರಿಸಾಯ ಕೊರ್ಪಾನ್ ಪಂಡಿರೋ. ವಾ ಹಿಂದುತ್ವದ ವಿಚಾರ ನಿಕುಲ್ ಪಾತಿರುವರು, ವಾ ಹಿಂದುತ್ವ ಬಂತೇರಿ ಬೇತ ಧರ್ಮದಕ್ಲೆನ್ನು ದ್ವೇಷಿಸಲ, ನಿನ್ನ ಧರ್ಮನ ಪ್ರೀತಿಸಲ ಬಂದ್ಪಂಚಿನ ವಾ ಹಿಂದುತ್ವ ಬಂದಿದ್ದೇರಿ. ಹಿಂದುತ್ವ ಬನ್ನಿ ಸರ್ವೇ ಜನ ಸುಖಿನೋ ಬಾವುಂಟು ಬಂದ್ಪಂಚಿನ ಹಿಂದುತ್ವದ ಸಾರಾಂಶ ಇಂಚಿನ ಬಂಡ ಒಂದು ನೈತ್ಯ ಹಿಂದಿಯೇ ಪಾಪೆ ಬಂಡ ನಿನ್ನ ಇಲ್ಲದ ಮೂಚಿ ಪಡ್ತದ ನುಪ್ಪಿಂಚಿನಲ ಮಲ್ಲೆಚ್ಚಿ ಬರಿತ ಇಲ್ಲದ ಬಡವಡಿಟ್ಟೆಂಡ ఆయన ಜಾತಿತ್ತು ಒಂದ ఆయన ಧರ್ಮತ್ತು ಒಂದ ఆయన ಬಡವನು ನೀಗಿಸಿ ಅವನಂಚಿನ ಕೆಲಸ ಕಾರ್ಯ ಪಂಪರಂಚಿನ ನೈತ್ಯ ಹಿಂದುತ್ವ ಎನ್ನ ಗುರು ತಾಟಿ ಬಟ್ಟು ನಂಚಿನ ಪತ್ತಿ ಬಿರಲ ಹೆಚ್ಚಿನ ಮಲ್ಲೆಚ್ಚಿಗೆ ಒರೆನ ಜಾತಿತ್ತು ಒರೆ ಕಷ್ಟಕಾಲ ಡುಪ್ಪುನಗ ఆయన ಜಾತಿತ್ತು ಒಂದ ఆయన ಧರ್ಮತ್ತು ಒಂದ ఆయన ಕಣ್ಣೀರು ಒಚ್ಚು ನಂಚಿನ ಒಂಜಿ ಬಿರಲಾಂಡ ఆయన ನಿಜವಾದ ಹೆಚ್ಚಿನ ಹಿಂದೂ ಬಂದಿದೆ. ಮಾಜಿ ಮಂತ್ರಿ ಅಭಯ್ ಚಂದ್ರ ಜೈನ್, ಬೆದ್ರಾ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರ ವಲೇರಿಯನ್ ಸಿಕ್ವೇರಾ, ಬ್ಲಾಕ್ ಯುವ ಕಾಂಗ್ರೆಸ್ ಗುರುಕಾರ್ಯರ ಜಯಕುಮಾರ್ ಶೆಟ್ಟಿ, ಮಹಿಳಾ ಕಾಂಗ್ರೆಸ್ ಗುರುಕಾರ್ದಿ ಸುಪ್ರಿಯಾ ಡಿ ಶೆಟ್ಟಿ, ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರ ಮೋಹನ್ ಕೋಟ್ಯಾನ್, ಕೆಪಿಸಿಸಿ ಮಾಹಿತಿದಾರರು ವಸಂತ ಬರ್ನಾಡ್ ಪಾಲ್ದೆತೊಂಡಿರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಪುದರ್ಪೊಯಿ ವೈದ್ಯಕೀಯ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ದ ಅಂಗಸಂಸ್ಥೆ ಮೆಡಿಕೇರ್ ಕ್ಲಿನಿಕಲ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಬೊಕ್ಕ ಮೆಡಿಕೇರ್ ಮೆಡಿಕಲ್ಸ್ ಒಡಿಪು ಕೋರ್ಟ್ ರೋಡ್ದ ಮೆಡಿಕೇರ್ ಸೆಂಟರ್ ಕಟ್ವನುಡು ಉದಿಪನಾತಂಡು. ಡಾಕ್ಟರ್ ರವೀಂದ್ರನಾಥ್ ಬೊಕ್ಕ ಯಶ್ಪಾಲ್ ಸುವರ್ಣ ಉದಿಪನ ಮಲ್ತೆರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಪುದರ್ಪೊಯಿ ವೈದ್ಯಕೀಯ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ದ ಅಂಗಸಂಸ್ಥೆ ಮೆಡಿಕೇರ್ ಕ್ಲಿನಿಕಲ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಬೊಕ್ಕ ಮೆಡಿಕೇರ್ ಮೆಡಿಕಲ್ಸ್ ಒಡಿಪು ಕೋರ್ಟ್ ರೋಡ್ ಕೈತಲ್ದ ಮೆಡಿಕೇರ್ ಸೆಂಟರ್ ಕಟ್ವನುಡು ಉದಿಪನಾಡು. ನರಂಬು ತಜ್ಞರು ಡಾಕ್ಟರ್ ರವೀಂದ್ರನಾಥ ಕಾರ್ಯಕ್ರಮ ಉದಿಪನ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಗುರುಕಾರ್ಯರು ಯಶ್ಪಾಲ್ ಸುವರ್ಣ ಮೆಡಿಕೇರ್ ಮೆಡಿಕಲ್ಸ್ ಉದಿಪನ ಮಲ್ತೆರು. ಯಶ್ಪಾಲ್ ಸುವರ್ಣ ಪಾತಿರ್ದು ಬರವು ಬೊಕ್ಕ ಆರೋಗ್ಯಡು ದುಂಬು ಪುನಾ ಒಡಿಪು ಜಿಲ್ಲೆಡು ಗಿರಿಜಾ ಸಂಸ್ಥೆದ ಸೇವೆ ನನಲಾತ ಹೆಚ್ಚ ಜನಕು ತಿಕ್ಕುನಂಚ ಆವಡೆಂದು ಎಡ್ಡೆಪ್ಪು ಬೈಕೇರು. ಬಹಳಷ್ಟು ಸಾಮಗ್ರಿಗಳಿರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು, ಈ ನಮ್ಮ DC ಕಚೇರಿಯಲ್ಲಿ DC ಅವರ ಮೂಲಕ ನೀಡೋ ಮೂಲಕ ಅವರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ. ಬಹುಶಃ ಮೂಡಬಿದ್ರೆ ಯುವಕ ಮಂಡಲದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಅವರು ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ 22 ವರ್ಷದಿಂದ ಹಿಂದೆ ಪ್ರಾರಂಭಗೊಂಡ ಈ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ ಭಾಳಷ್ಟು ಯಶಸ್ವಿಯಾಗುವ ಮೂಲಕ ಕರಾವಳಿಯ ಉದ್ದಾಗಲಕ್ಕೂ ಅವರ ಈ ಸೇವೆಯ ಮೂಲಕ ಅವರು ಮನೆ ಮಾತಾಗಿದ್ದಾರೆ. ಖಂಡಿತವಾಗಿಯೂ ನೂತನ ಈ ಮೆಡಿಕಲ್ ಅದೇ ರೀತಿ ಲ್ಯಾಬ್ನ ಮೂಲಕ ಇನ್ನಷ್ಟು ಯಶಸ್ಸು ಅವರ ಪಾಲಿಗೆ ಸಿಗಲಿ. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೊಡೆಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣ ಅನುಗ್ರಹ ನಿಮಗೆ ಸದಾ ಇಲ್ಲ ಅಂತ ಪ್ರಾರ್ಥಿಸ್ತಾ ಡಾಕ್ಟರ್ ಎವಿ ಬಾಳಿಗ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ PV ಭಂಡಾರಿ ಸಂಸ್ಥೆದ ಲೋಗೋ ಬಿಡುಗಡೆ ಮಲ್ತದ್ದು ಗಿರಿಜಾ ಹೆಲ್ತ್ ಕೇರ್ದ ಸಾಮಾಜಿಕ ಕಾಳಜಿಗೂ ಮೆಚ್ಚುಗೆ ತಿರಿಪಾಯಿರು. ಯೂಶ್ವಲಿ ಏನಂದರೆ ನಾವು ಸಕ್ಸಸ್ ಬಂದ ಕೂಡಲೇ ನಾವು ಮುಂಚೆ ಮಾಡಿದ ಕೆಲಸಗಳನ್ನು ನಿಲ್ಲಿಸಿಬಿಡ್ತೇವೆ. ಆದರೆ ರವಿಯಲ್ಲಿ ಕಂಡ ನಾನು ದೊಡ್ಡ ಗುಣ ಅಂದರೆ ಈಗಲೂ ಕೂಡ ಅದೇ ಹ್ಯೂಮಿಲಿಟಿ ಮತ್ತು ಅದೇನೆಲ್ಲ ಕೆಲಸ ಮೊದಲು ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವರು ಈ ಕ್ಯಾಂಪ್ಗಳಿಗೆಲ್ಲ ಈಗ ಬರುವ ಅಗತ್ಯತೆ ಇಲ್ಲ.
ಎಷ್ಟೋ ಸರಿ ಹೇಗಾಗಿರುತ್ತಂದ್ರೆ ನಾನು ಅವರು ಡಾಕ್ಟರ್ ಶ್ರೀನಿವಾಸ್ ಭಟ್ ಅಂತಿದ್ದಾರೆ 3 ಜನ ಇರ್ತೇವೆ. ಆದರೆ ಇವರು ಅದನ್ನು ಸುಧಾರಿಸ್ಕೊಂಡು ಅಲ್ಲಿ ಬಂದಂಥ 100 ರೋಗಿಗಳಿಗೆ ಮಾತ್ರೆಗಳು ಕೊಡುವಾಗ ನನಗೆ ನಿಜವಾಗ್ಲೂ ಅನಿಸುತ್ತೆ ಈ ರವಿ ಸ್ವಲ್ಪನೂ ಬದಲಾಗಲಿಲ್ಲ ಅಂತ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಲಕ್ಷಣ. ಇದನ್ನು ಹೇಳ್ತಾ ಗಿರಿಜಾ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ದ ಯಜಮಾನರು ರವೀಂದ್ರ ಕೆ ಶೆಟ್ಟಿ, ಹರೀಶ್ ಕುಮಾರ್, ಜೋಕ್ಲಿನ ಡಾಕ್ಟರ್ ಅಶೋಕ್ ಕುಮಾರ್, ಹೇಮಾ ಅಶೋಕ್ ರಾಜ್ ಕುಕ್ಕಿಕಟ್ಟೆ, ವಕೀಲರು ಶ್ರೀನಿವಾಸ ಹೆಗ್ಡೆ, ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಗುರ್ಕಾರ್ಯರು ಜಯ ಸಿ ಕೋಟ್ಯಾನ್, ಉದ್ಯಮಿ ಉದಯ್ ಕುಮಾರ್ ಶೆಟ್ಟಿ, ಬೊಕ್ಕ ಸುರೇಶ್ ಶೆಟ್ಟಿ ಗುರ್ಮೆ, ಸಾಯಿ ರಾಧಾ ಡೆವಲಪರ್ಸ್ದ ನಿರ್ದೇಶಕರು ಮನೋಹರ ಶೆಟ್ಟಿ, ದಿವಾಕರ ಶೆಟ್ಟಿ ಪಾಲ್ಗೊಂಡಿರು. ಜಿಲ್ಲಾಡಳಿತ ಜರಿಪಾಯಿನ ದೇವಸ್ಥಾನ ಪೀರಕಟ್ಟರೆ ಒಡಿಪು ಶ್ರೀಕೃಷ್ಣ ಮಠ ಸಂಸ್ಥಾನೊಡ್ದು 1 ಲಕ್ಷ ರೂಪಾಯಿ ಕೊರ್ತುಡು ಭಕ್ತರಿಡ್ದು ಬೋಟ್ ತಿನ್ನಾತ್ ಕಾಸ್ ಬರಡು ದೇವಸ್ಥಾನ ಬೇಗ ಪೀರಕಟ್ಟುನಂಚ ಆವಡಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ ಇಂಚಿಪ್ಪ ಜರಿತಿನ ಮೈಸೂರು ನಂಜನಗೂಡುದ ಬಿಚ್ಚುಗತ್ತಿ ಮಾದೇವಮ್ಮ ದೇವಸ್ಥಾನಗೂ ಭೇಟಿ ಕೊರ್ದು ಆರ್ಪಾತಿರಿಯರು. ಮೈಸೂರು ನಂಜನಗೂಡದ ಬಿಚ್ಚುಗುತ್ತಿ ಮಾದೇವಮ್ಮ ದೇವಸ್ಥಾನನು ಸುಪ್ರೀಂ ಕೋರ್ಟ್ ಆದೇಶದಂಚ ಇಂಚಿಪ್ಪ ಮೈಸೂರು ಜಿಲ್ಲಾಡಳಿತ ಜರಿಪಾದ ಬಾರಿ ಓದಂಟ ಪ್ರತಿಭಟನೆಗೂ ಕಾರಣ ಆದಿತ್ತಂಡು. ದೇವಸ್ಥಾನಗೂ ಒಡಿಪು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭೇಟಿ ಕೊರ್ದು ಭಕ್ತರು ಬೊಕ್ಕ ಊರು ದಕ್ಲಿಡ ಪಾತ್ರಕತೆ ನಡಪಾಯಿರು. ಈ ಪೊರ್ತುಡು ಸ್ವಾಮೀಜಿರ ಪಾತಿರ್ದು ದೇವಸ್ಥಾನಲಿನ ಅಪ್ಪೆ ಊರು ಭರತ ಕಂಡ ಇಂಚಿನ ದೇಶುಡು ದೇವಸ್ಥಾನ ಜರಿತಿನವೂ ಸರಿಯತ್ತು ವಿರೋಧ ಮಲ್ಪುವ ಕೃಷ್ಣಮಠ ಸಂಸ್ಥಾನುಡ್ದು ದೇವಸ್ಥಾನ ಕೂಡ ಕಟ್ಟರೆ 1 ಲಕ್ಷ ರೂಪಾಯಿ ಕೊಡ್ತುಂಡು ಭಕ್ತರಿರ್ದು ಕಾಸು ಬೋಡಿತ್ತಿನಾತ್ ಬರಡು ಬೇಗ ದೇವಸ್ಥಾನ ಕಟ್ಟದು ಭಕ್ತರ ಬರ್ಪುನಂಚ ಆವಡಂದು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂಡಿರು. 100 ವರ್ಷ ಹಳೆಯ ಇತಿಹಾಸ ಇರತಕ್ಕಂತಹ ಒಂದು ಕಟ್ಟಡವನ್ನು ಮುಟ್ಟಬೇಕು ಅಂತಿದ್ರೆ ಕೋರ್ಟ್ನ ಇದು ಬೇಕು ಅಂತ ಹೇಳುತ್ತೆ, ಪರ್ಮಿಷನ್ ಬೇಕು ಅಂತ ಹೇಳುತ್ತೆ. ಹಾಗಿರುವಾಗ ಏಕಾಏಕ ಇದನ್ನು ಹೇಗೆ ಇದನ್ನು ಅಷ್ಟು ಶತಮಾನದ ಕಾಲದ ಸಹಸ್ರಮಾನ ಕಾಲದ ಗುಡಿಯನ್ನು ತೆರವುಗೊಳಿಸ್ತಾ ಇದ್ದಾರೆ? ಆಶ್ಚರ್ಯ ಆಗತ್ತೆ. ಇದಕ್ಕೆ ಕಾರಣ ನಾವು ಇನ್ನೂ ಮಲ್ಕೊಂಡಿರುವಂತಹದ್ದು. ಕುಂಭಕರ್ಣನ ನಿದ್ದೆ ನಮಗೆ ಸಲ್ಲದು, ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ. ಇದು ಒಂದು ನಾಂದಿಯಾಗಿ ನಮ್ಮಲ್ಲಿರತಕ್ಕ ಎಲ್ಲ ಶ್ರದ್ಧಾ ಕೇಂದ್ರಗಳ ಆಕ್ರಮಣಗಳದೆಲ್ಲ ದೂರ ಆಗಲಿ ಅಂತ ಆಶಿಸ್ತಾ ನಾಡಿದ್ದಿನ್ನೇನು ನವರಾತ್ರಿಯ ಉತ್ಸವ, ದುರ್ಗಾಮಾತೆಯ ಉತ್ಸವ ಪ್ರಾರಂಭ ಆಗ್ತಾ ಇದೆ. ಆ ಮೂಲಕ ನಾಡಿನಲ್ಲಿ ಎಲ್ಲೆಡೆ ಜಾಗೃತಿ ಆಗಲಿ, ಇಂತಹ ದುಷ್ಟಶಕ್ತಿಗಳೆಲ್ಲ ಮಳೆಯಾಗಲಿ, ದೂರಾಗಿ ಹೋಗಲಿ ಅಂತ ನಾವು ಆಶಿಸ್ತಾ ನೆರೆದಿರುವ ಎಲ್ಲ ಭಕ್ತರಿಗೂ ಭಗವಂತ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕುಡ್ಲನಗರುಡು ಗಾಡಿಲಿನ ಸಂಚಾರ ಹೆಚ್ಚೊಪ್ಪು ನೀಡಿದವರ ಸಾರ್ವಜನಿಕರಿಡಿದು ಸಂಚಾರ ವ್ಯವಸ್ಥೆಯನ್ನು ಸರಿ ಮಲ್ಪರೆಗಾದು 1 ವಾರ ವಿಶೇಷ ಟ್ರಾಫಿಕ್ ಡ್ರೈವ್ ಮಲ್ಪರೆ ನಿರ್ಧಾರ ಮಲ್ತದ. ಸೆಪ್ಟೆಂಬರ್ 27 ಹಿಡಿದು ಅಕ್ಟೋಬರ್ 2 ಮುಟ್ಟ ಒಂದು ಜಾರಿಡುಪ್ಪುಣೊಂದು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತಿರ. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿ ಮಾಧ್ಯಮದ ಕಲಡ ಪಾತಿರ್ದು ಕುಡ್ಲಾ ನಗರುಡು ಗಾಡಿಲಿನ ಸಂಚಾರ ಹೆಚ್ಚೊಪ್ಪು ನೀಡಿದವರ ಸಾರ್ವಜನಿಕರಿಡಿದು ಸಂಚಾರ ವ್ಯವಸ್ಥೆಯನ್ನು ಸರಿ ಮಲ್ಪರೆಗಾದು 1 ವಾರ ವಿಶೇಷ ಟ್ರಾಫಿಕ್ ಡ್ರೈವ್ ಮಲ್ಪರೆ ನಿರ್ಧಾರ ಮಲ್ತದಾನ್ ಪಂಡಿರು. ಸೆಪ್ಟೆಂಬರ್ 27 ಹಿಡಿದು ಅಕ್ಟೋಬರ್ 2 ಮುಟ್ಟ ನಿಚ್ಚಲ ಒಂಜೊಂಜಿ ವಿಚಾರಗೂ ಸಂಬಂಧಪಟ್ಟದು ಎಂಕುಲು ಟ್ರಾಫಿಕ್ ನಿಯಮಗಳನ್ನು ಜಾರಿ ಮಲ್ಪರೆವುಲ್ಲ. ವಿಶೇಷವಾದ ಪೊಂಜೋ ನಕಲು ಹಿರಿಯ ನಾಗರಿಕರು ಬೊಕ್ಕ ಶಾಲಾ ಜೋಕ್ಲೆಗೂ ಸಂಚಾರ ವ್ಯವಸ್ಥೆಯನ್ನು ಸರಿಟ್ ಪೋಪುನಂಚ ಮಲ್ಪುನು ಬೊಕ್ಕ ಸಂಚಾರ ಒತ್ತಡ ಕಮ್ಮಿ ಮಲ್ಪರೆಲ್ಲ ಇಂಚ ಮಲ್ಪುನೊಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂಡಿರೋ. ಸಾರ್ವಜನಿಕರು ಟ್ರಾಫಿಕ್ ಪರಿಸ್ಥಿತಿ ಏನಿದೆ ಅದು ಸುಧಾರಿಸಬೇಕು ಅನ್ನೋದು ಮನವಿ ಮಾಡಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ. ಅದರ ಹಿನ್ನೆಲೆಯಲ್ಲಿ 1 ವಾರಗಳ ಕಾಲ ಅಂದರೆ ನಾಳೆ 27ನೇ ತಾರೀಕು ಪ್ರಾರಂಭ ಮಾಡಿ ಅಕ್ಟೋಬರ್ 2ರವರೆಗೂ 1 ವಾರಗಳ ಕಾಲ ನಾವು ನಿರಂತರವಾಗಿ ಪ್ರತಿ ದಿನಕ್ಕೆ ಒಂದೊಂದು ಆದ್ಯತೆ ಕೊಟ್ಟು ನಾವು ಟ್ರಾಫಿಕ್ ಡ್ರೈವನ್ನು ಮಾಡ್ತೀವಿ. ಇದರಲ್ಲಿ ಬೇರೆ ಟ್ರಾಫಿಕ್ ಕೇಸಸ್ ಕೂಡ ಆಗ್ತಾ ಇರ್ತಾರೆ. ಅದಕ್ಕೆ ಮುಖ್ಯವಾಗಿ ಪ್ರತಿದಿನ 27ನೇ ತಾರೀಕು ಸೋಮವಾರ ಗಾಡಿಗಳಿಗೆ ಹಾಕಿರುವಂಥ ಬ್ಲ್ಯಾಕ್ ಫಿಲ್ಮ್ಸ್ನ ತೆಗೆಸುವಂಥದ್ದು, ಇದಕ್ಕೆ 500 ರೂಪಾಯಿ ದಂಡ ಇದೆ. 28ನೇ ತಾರೀಕು ಮಂಗಳವಾರ ಇದರಲ್ಲಿ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಅಕಸ್ಮಾತ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಏನೋ ಕರೆಕ್ಟಾಗಿಲ್ಲ ಅಂತಂದರೆ ಅದಕ್ಕೂ ಕೂಡ 500 ರೂಪಾಯಿ ಫೈನ್ ಇದೆ. 29ನೇ ತಾರೀಕು ಬುಧವಾರ ಹೆಲ್ಮೆಟ್ ಡ್ರೈವ್ ಮಾಡುವಂಥದ್ದು, ಅದಕ್ಕೂ ಕೂಡ 500 ರೂಪಾಯಿ ಫೈನ್ ಇದೆ. ಅದೇ ರೀತಿ 30ನೇ ತಾರೀಕು ಇನ್ಶೂರೆನ್ಸ್ ಇಲ್ದಿದ್ರೆ ಗುರುವಾರ ಬರುತ್ತೆ. ಅವತ್ತು ಇನ್ಶೂರೆನ್ಸ್ ಇಲ್ದಿದ್ರೆ 2 ವೀಲರ್ಸ್ಗೆ ಸುಮಾರು 1,000, ಲೈಟ್ ಮೋಟರ್ ವೆಹಿಕಲ್ ಕಾರ್ ಜೀಪ್ ಅಂತವಕ್ಕೆ ಸುಮಾರು 2,000, ಅದೇ ರೀತಿ ಹೆವಿ ಮೋಟರ್ ವೆಹಿಕಲ್ಸ್ ಏನಿದ್ದಾವೆ ಅವಕ್ಕೆ 4,000 ಫೈನ್ ಆಗುತ್ತೆ. ಅದೇ ರೀತಿ 1ನೇ ತಾರೀಕು ಅಕ್ಟೋಬರು ಅದು ಶುಕ್ರವಾರ ಬರುತ್ತೆ. ಅವತ್ತು ಈ ಓಲ್ಡ್ ಕೇಸಸ್ ಏನು ನಮ್ಮ ಆಟೋಮೇಷನ್ ಸೆಂಟ್ರಲ್ಲಿ ಎಂಟ್ರಿ ಆಗಿರುತ್ತೆ, ಹಳೆ ಕೇಸ್ಗಳು ಯಾವ್ದಾದ್ರು ವಾಹನಗಳ ಮೇಲೆ ಇದ್ದರೆ ಅದರದ್ದು ಫೈನ್ ಕಲೆಕ್ಷನ್ ಮಾಡುವಂಥದ್ದು ಮಾಡ್ತೀವಿ. ಅದೇ ರೀತಿ 2ನೇ ತಾರೀಕು ಅಕ್ಟೋಬರು ಅವತ್ತು ಗಾಂಧಿ ಜಯಂತಿ ಕೂಡ ಇದೆ. ಅವತ್ತು ಎಮಿಷನ್ ಟೆಸ್ಟ್ ಮಾಡುವಂಥದ್ದು, ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು, ಫೈನ್ ಹಾಕುವಂಥದ್ದು. ಒಟ್ಟಿನಲ್ಲಿ ಮಂಗಳೂರು ನಗರವನ್ನು ಹೆಚ್ಚು
ಸುರಕ್ಷಿತವಾಗಿ ಮಾಡಲಿಕ್ಕೆ ಮತ್ತು ಮಹಿಳೆಯರು, ಹಿರಿಯ ನಾಗರಿಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು, ಬೇರೆ ಬೇರೆ ರಾಜ್ಯ ಮತ್ತು ದೇಶಗಳಿಂದ ಬಂದಿರುವಂಥ ಎಲ್ಲರಿಗೂ ಸುರಕ್ಷತೆ ಹೆಚ್ಚು ಮಾಡಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಮಾಡ್ತಾ ಇದ್ದೀವಿ. ಬೋಳಾರ ಶ್ರೀ ಮಾರಿಯಮ್ಮ ದೇವಸ್ಥಾನಡು ವ್ಯವಸ್ಥಾಪನಾ ಸಮಿತಿ ದಾಂತೆ ಮಾರ್ನಿಮಿ ಉಚ್ಚಯ ನಡಪಾಯರೆ ಕಷ್ಟ ಆತನು ಅಂಚಾದು ಆಯ್ನಾತ್ ಬೇಗ ಸಮಿತಿ ಕಟ್ಟುನಂಚ ಆದ್ ಮಾರ್ನಿಮಿ ಉಚ್ಚಯ ಪೊರ್ಲುಡು ನಡಪಡಂದು ಸೋಮವಾರ ಕ್ಷೇತ್ರಡು ಭಕ್ತರು ಒಟ್ಟು ಸೇರ್ದು ಪ್ರಾರ್ಥನೆ ಮಲ್ತಿರು. ವ್ಯವಸ್ಥಾಪನಾ ಸಮಿತಿ ದಾಂತೆ ದೇವಸ್ಥಾನಡು ಧಾರ್ಮಿಕ ಕಾರ್ಯಕ್ರಮ ನಡಪಾಯರೆ ಕಷ್ಟ ಒಂದು ಪುನೇಡ್ದಾವ್ರ ಧಾರ್ಮಿಕ ದತ್ತಿ ಇಲಾಖೆ ರಾಜಕೀಯ ನಾಯಕರು ಆಯ್ನಾತ್ ಬೇಗ ಮಾರ್ನಿಮಿ ಉಚ್ಚಯ ನಡಪಾಯರೆ ಅನುಕೂಲ ಆಪುನಂಚ ವ್ಯವಸ್ಥಾಪನಾ ಸಮಿತಿ ಕಟ್ಟೋಡು ಆಯ್ಚಿಂಡ ದುಂಬುದ ಸಮಿತಿದ ಒಟ್ಟುಗೂ ಮಾರ್ನಿಮಿ ಆಚರಣೆಗೂ ಅವಕಾಶ ಮಲ್ತು ಕೊರಿರೆಗಾದ್ ಕುಡ್ಲದ ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ಸೋಮವಾರ ಕಾಂಡೆ ಭಕ್ತರು ಪ್ರಾರ್ಥನೆ ನಡಪಾಯರು. ರಮಾನಂದ ಪೂಜಾರಿ, ಕವಿತಾ ವಾಸು, ದಿನೇಶ್ ರಾವ್, ಶರತ್ ರಾವ್, ವೇಣುಗೋಪಾಲ್ ಪುತ್ರನ್, ಭಾಸ್ಕರ್ ರಾವ್, ಪವಿತ್ರ ಕರ್ಕೇರ, ವಿದ್ಯಾ, ಉದಯ್ ಬೋಳಾರ್, ಪುಷ್ಪರಾಜ ಭಂಡಾರಿ, ಜ್ಞಾನೇಶ್ ಬೋಳಾರ, ಸಂಜಯ್ ಇಂಚ ಭಕ್ತರು ಒಟ್ಟಿಗಿತ್ತರು. ಈ ಪೊರ್ತುಡು ಟಿ ಹೊನ್ನಯ್ಯ ಪನ್ಪುನಾರು ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು ಇತ್ತೆ ಮಾರ್ನಿಮಿಗು ಸಜ್ಜಾವನುಂಡು. ಮಾರಿಯಮ್ಮ ದೇವಸ್ಥಾನಡು ಮಾರ್ನಿಮಿ ಉಚ್ಚಯ ಗೌಜಿಡು ನಡತೊಂದಿತ್ತಂಡು. ಇತ್ತೆ ಕೊರೋನಾ ಕಮ್ಮಿಯಾದ ಸ್ಥಿತಿಗತಿ ಸರಿಯಾನಕ ಭಕ್ತರು ಉಚ್ಚಯಗೂ ಸಜ್ಜಾತಿರು. ಅಂಡ ಬೋಳಾರ ಕ್ಷೇತ್ರಡು ಉಚ್ಚಯ ನಡಪಾಯರೆ ವ್ಯವಸ್ಥಾಪನಾ ಸಮಿತಿ ದಾಂತೆ ಸಮಸ್ಯೆ ಆವೊಂದುಂಡು. ತುರ್ತುಡು ವ್ಯವಸ್ಥಾಪನಾ ಸಮಿತಿ ಕಟ್ಟುನಂಚ ಧಾರ್ಮಿಕ ದತ್ತಿ ಇಲಾಖೆಗೂ ಬುದ್ಧಿ ಕೊರಡಂದು ದೇವೆರಡ ಪ್ರಾರ್ಥನೆ ನಡಪಾದನಂದು ಪಂಡಿರು. ಈಗ ವ್ಯವಸ್ಥಾಪನಾ ಸಮಿತಿಯ ಅವಧಿ ಮುಗಿದ ಕಾರಣ ಆಡಳಿತಾಧಿಕಾರಿಯನ್ನು ಸರ್ಕಾರ ನೇಮಿಸಿ ಅವರಿಂದ ಮಾಡುವಂಥ ಒಂದು ರಥೋತ್ಸವ ಎಲ್ಲ ಭಕ್ತರು ಭಾಗಿಯಾಗುವಂಥ ಅವಕಾಶ ಕಡಿಮೆ. ಇದರಲ್ಲಿ ಯಾರು ಕೂಡ ಮಾರ್ಗದರ್ಶನ ನೀಡುವಂಥ ಅಥವಾ ನೀಡಿದರೆ ಕೇಳುವಂಥ ಅಧಿಕಾರಿ ವರ್ಗ ಇಲ್ಲ. ಅದಕ್ಕೆ ವ್ಯವಸ್ಥಾಪನಾ ಸಮಿತಿ ರಚನೆ ಆಗಬೇಕೆಂಬ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಯ ಭಕ್ತರೆಲ್ಲರೂ ಸೇರಿ ಶ್ರೀ ಮಾತೆಯೊಂದಿಗೆ ನಾವು ಕೈಮುಗಿದು ಪ್ರಾರ್ಥನೆ ಮಾಡಿದ್ದೇವೆ. ಏನೆಂದರೆ ಇದರ ಉಸ್ತುವಾರಿ ನೋಡಿಕೊಳ್ಳುವಂಥ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಅಲ್ಲದೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಒಂದು ರಾಜಕೀಯ ನಾಯಕರು, ಇದರಲ್ಲಿ ಅಧಿಕಾರ ವರ್ಗಕ್ಕೆ, ರಾಜಕೀಯ ನಾಯಕರಿಗೆ ಆ ಮಾತೆಯು ಸದ್ಬುದ್ಧಿಯನ್ನು ಕೊಟ್ಟು ಆದಷ್ಟು ಶೀಘ್ರದಲ್ಲಿ ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಜರುಗಿಸಲು ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ನ ಕುಡ್ಲಡ್ ಶಾಲೆದ ಪರ ವಿದ್ಯಾರ್ಥಿ ಸಂಘದ ನಿಲೆಟ್ಟು ಶ್ರಮದಾನ ನಡಪಾದು ಶಾಲೆ ನಿರ್ಮಲ ಮಲ್ಪನ ಕಾರ್ಯಕ್ರಮ ನಡೆತಂಡು. ಬೊಕ್ಕಪಟ್ನ ಶಾಲೆಗೂ 117 ವರ್ಷ ಇತಿಹಾಸ ಇತ್ತದು 2004 ಜನಾರ್ದನ ಪೂಜಾರಿಯರ್ನ ಸಾಕಾರುಡು 47 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜಿದ ಕಟ್ವಣ ಆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕಪಟ್ನ ಮುಲ್ಪ ಶಾಲೆದ ಪರ ವಿದ್ಯಾರ್ಥಿ ಸಂಘದ ನಿಲಿಟ್ಟು ಶ್ರಮದಾನ ನಡಪಾದು ಶಾಲೆ ನಿರ್ಮಲ ಮಲ್ಪನ ಕಾರ್ಯಕ್ರಮ ನಡೆತಂಡು. ಪರ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರು ಮೋಹನ್ ಶೆಟ್ಟಿ ಪಾತಿರ್ದು ಬೊಕ್ಕಪಟ್ನ ಶಾಲೆಗೂ 117 ವರ್ಷದ ಇತಿಹಾಸ ಉಂಡು. ಲಕ್ಷಗಟ್ಲೆ ಜೋಕುಲು ಈ ಶಾಲೆಡು ಕಲ್ತದು ಮಲ್ಲ ಜನ ಆತಿರೋ. 2004 ಜನಾರ್ದನ ಪೂಜಾರಿ ಸಾಕಾರುಡು 47 ಲಕ್ಷ ರೂಪಾಯಿ ಖರ್ಚಿಡು ಪೊರ್ಲುದ ಮಲ್ಲ ಕಟ್ವಣ ಕಟ್ಟಿದಂಡು. ಇದಕ್ಕೆ ಮಾತಾ ಕಾರಣ ಪರ ವಿದ್ಯಾರ್ಥಿ ಸಂಘದ ಸದಸ್ಯರು. ಇತ್ತೆ ಶಾಲೆಗೂ ಸುಣ್ಣ ಬಣ್ಣ ಕೊರ್ಪನ ಕೆಲಸನು ಶಾಲೆದ ಚಿತ್ರಕಲಾ ಶಿಕ್ಷಕರು ಮಲ್ತದಿರೆಂದು ಆರು ಮಾಹಿತಿ ಕೊರಿಯರು. ಶಾಲೆಗೆ ವಿದ್ಯಾರ್ಥಿಗಳ ಆಕರ್ಷಣೆಯನ್ನು ಮಾಡಬೇಕು. ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಮಾಡಬೇಕು. ಅದೇ ರೀತಿ ಈ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ ಒಂದು ಯೋಜನೆಯನ್ನು ಹಾಕಿದ್ದೇವೆ. ಈ ಶಾಲೆಯ ಕಾಂಪೌಂಡ್ ಹಾಲ್, ಅದೇ ರೀತಿ ಈ ಶಾಲೆಯಲ್ಲಿರುವಂತಹ ಕೆಲವು ಕಟ್ಟಡಗಳಿಗೆ ಸುಣ್ಣ ಬಣ್ಣಗಳನ್ನು ಬಳೆಯುವ ಮೂಲಕ ಬಣ್ಣದ ಚಿತ್ತಾರವನ್ನು ಚಿತ್ರಕಲಾ ಶಿಕ್ಷಕರು ನಿರ್ಮಿಸುವ ಮೂಲಕ ಇವತ್ತು ಪ್ರಾರಂಭೋತ್ಸವವನ್ನು ನಾವು ಮಾಡಿದ್ದೇವೆ. ಅದರ ಧ್ವಜಾರೋಹಣವನ್ನು ನಮ್ಮ ನಿವೃತ್ತ ಇಲ್ಲಿಯ ಮುಖ್ಯೋಪಾಧ್ಯಾಯರಂತಹ ಹೊನ್ನಪ್ಪ ಸರ್ ಅವರು ನಮಗೆ ನಡೆಸಿಕೊಟ್ಟಿರುವುದು ಬಹಳ ಸಂತೋಷವನ್ನು ತಂದಿದೆ. ಶಿಕ್ಷಕಿ ಅಂಬಿಕಾ ಪಾತಿರ್ದು ಶಾಲೆ ನಿರ್ಮಲ ಮಲ್ಪರೆ ಕೈ ಜೋಡ್ಸಾಯಿನ ಪರ ವಿದ್ಯಾರ್ಥಿಲಿನ ಕಾಳಜಿಗೂ ಮೆಚ್ಚುಗೆ ತೆರಿಪಾಯರು. ನಾವೆಲ್ಲರೂ ಕೂಡ ಈಗ ಶಾಲಾ ಆವರಣವನ್ನು ಸುಂದರಗೊಳಿಸಿ ಸುಣ್ಣ ಬಣ್ಣದ ಮೂಲಕ ಸುಂದರಗೊಳಿಸಿ 2 ವರ್ಷದಿಂದ ಶಾಲಾ ಒಂದು ಭೌತಿಕ ತರಗತಿಯಿಂದ ವಂಚಿತರಾಗಿರುವಂತಹ ಶಾಲಾ ಮಕ್ಕಳನ್ನು ಆಕರ್ಷಣೆ ಮಾಡಿ ಶಾಲೆಗೆ ಕರೆತಂದು ಅವರ ಒಂದು 2 ವರ್ಷದಿಂದ ಮನೆಯಲ್ಲಿ ಇದ್ದು ಮನಸ್ಸು ಮುದುಡಿರುತ್ತೆ. ಅಂತಹ ಮುದ್ದು ಮಕ್ಕಳ ಮನಸ್ಸನ್ನು ಅರಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಸಮಾನ ಮನಸ್ಕರೆಲ್ಲರೂ ಸೇರಿ ಈ ಒಂದು ಉತ್ತಮವಾದಂತಹ ಕೆಲಸಕ್ಕೆ ಕೈ ಜೋಡಿಸಿದ್ದೇವೆ. ಶಾಲೆದ ಶಿಕ್ಷಕರು, ಸಂಘದ ಬಾಕಿ ಪದಾಧಿಕಾರಿಗಳು, ಸದಸ್ಯರು ಈ ಪೊರ್ತುಡು ಒಟ್ಟಿಗಿತ್ತರು. ಇತ್ತೆ ಕೊಡೂರ ಇನಿತ ಮಲ್ಲ ಸುದ್ದಿಲು.
ಕುಡ್ಲಡು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ದಕ್ಷಿಣ ಕನ್ನಡ ಜಿಲ್ಲೆಡು ತಿರ್ಗಾಟ ಉದ್ಯಮ ಬುಳಿಚಿಲಾತಂಡು ಉದ್ಯಮಿಲೆಗು ವಿಶೇಷ ಉಮೇದು ಕೊರುಂಡ ಉದ್ಯಮ ಅಭಿವೃದ್ಧಿ ಆಯರೆ ಸಾಧ್ಯ ಮಂತ್ರಿ ಎಸ್ ಅಂಗಾರ. ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಬೆರಿಸಾಯ ದಾಂತೆ ಚಪ್ಪೆ ಆಯ್ನ ಭಾರತ್ ಬಂದ್ ಕುಡ್ಲದ ಬಂದೆರಡು ಶ್ರಮಿಕೇರ್ನ ಸಂಘದ ಕ್ಲೆಡ್ದು ಪ್ರತಿಭಟನೆ. ಒಡಿಪು ಕೋರ್ಟ್ ಮಾರ್ಗದ ಮೆಡಿಕೇರ್ ಸೆಂಟರ್ಡ್ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಅಂಗಸಂಸ್ಥೆ ಮೆಡಿಕೇರ್ ಕ್ಲಿನಿಕಲ್ ಅಂಡ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಬೊಕ್ಕ ಮೆಡಿಕೇರ್ ಮೆಡಿಕಲ್ ಸುದೀಪನ. ಬೋಳಾರ ಮಾರಿಯಮ್ಮ ದೇವಸ್ಥಾನಗೂ ನನ್ನಲ ವ್ಯವಸ್ಥಾಪನಾ ಸಮಿತಿ ಕಟ್ಟಂದೆ ಮಾರ್ನಿಮಿ ಉಚ್ಚಯ ನಡಪಾಯರ ಸಮಸ್ಯೆ ಆಯ್ನತ್ತು ಬೇಗ ಸರ್ಕಾರ ಸಮಿತಿ ಕಟ್ಟರೆಗಾದ ಕ್ಷೇತ್ರಡು ಭಕ್ತರ್ನ ವಿಶೇಷ ಪ್ರಾರ್ಥನೆ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತ್ತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.